ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಯೂಶ್ವಲಿ ಯಂಗ್ಸ್ಟರ್ಸ್ ಅಂದ್ಕೂಡಲೇ ಎಲ್ಲರೂ ಹೇಳ್ತಾರೆ ನಾವು ಜಂಕ್ ಫ್ರೂಟ್ಸ್ ಜಾಸ್ತಿ ತಿಂತೇವೆ ಹೇಳಿ. ಹೌದು, ಆದರೆ ಹೊರಗಡೆ ಹೋಗಿ ತಿನ್ನೋದೆಷ್ಟು ಉತ್ತಮ ಹೇಳಿ. ಅದಕ್ಕಾಗಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸೂಪರ್ ಡಿಲಿಷಿಯಸ್ ಆದ ಫುಡ್ಗಳನ್ನು ತೋರಿಸ್ತಾ ಇರ್ತೇವೆ. ಹಾಗೆ ಇವತ್ತು ನಮ್ಮ ಕಿಚನ್ನಿಗೆ ಅಲ್ಮೇರಾ ಅವರು ಬಂದು ಯಾವ ಸೂಪರ್ ಡಿಲಿಷಿಯಸ್ ಅಡುಗೆಯನ್ನು ಹೇಳ್ಕೊಡ್ತಾರೆ ಹೇಳಿ ಅವರನ್ನೇ ಕೇಳೋಣ. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್. ಹೌ ಆರ್ ಯು? ಐ ಆಮ್ ಫೈನ್. ಎಲ್ಲಿಂದ ಬಂದಿದ್ದೀರಿ? ನಾನು ಮ್ಯಾಂಗ್ಳೂರಿಂದನೇ. ಮ್ಯಾಂಗ್ಳೂರಿಂದ. ಸೊ ಯು ಆರ್ ಸ್ಟಡಿಂಗ್? ಯಾ. ಏನು ಕಲಿತಿದ್ದೀರಿ? ರೈಟ್ ನೌ ಐ ಆಮ್ ಡೂಯಿಂಗ್ ಮೈ ಸೆಕೆಂಡ್ PUC, St. Aloysius College. St. Aloysius College, okay. So you are interested in cooking and all, right? Yes. So what are you going to teach us today? Today we'll be making chicken meatballs. Chicken meatballs, okay. So let's start? Yeah. ಏನು ಬೇಕು ನಿಮಗೆ ಸ್ಟಾರ್ಟ್ ಫಸ್ಟಿಗೆ? ಫಸ್ಟಿಗೆ ಮಿಕ್ಸಿಂಗ್ ಬೌಲ್. ಓಕೆ. ಫಸ್ಟಿಗೆ ನಾವು ಚಿಕನ್ ಆ್ಯಡ್ ಮಾಡಿ. ಚಿಕನ್ ಅದು ಸಿಗುತ್ತಾ? ಯಾ, ರೆಡಿಮೇಡ್ ಮಿನ್ಸ್ ಚಿಕನ್ ಸಿಗುತ್ತೆ. ಸಿಗುತ್ತೆ. ಹೌದು. ಅದಕ್ಕೆ ಆನಿಯನ್ಸ್. ಓಕೆ. ಎಷ್ಟು ಆನಿಯನ್ಸ್ ಹಾಕ್ತೀರಿ ನೀವು? ಚಿಕನ್ ಡಿಪೆಂಡ್ಸ್ ಆನ್ ದಿ ಅಮೌಂಟ್. ಓಕೆ. ದೆನ್ ಗ್ರೇಟೆಡ್ ಕ್ಯಾರೆಟ್. ಓಕೆ. ತುರ್ಕೊಂಡಿರುವಂಥ ಕ್ಯಾರೆಟ್. ಯಾ. ಓಕೆ. ಆ್ಯಂಡ್ ಇದು ಮಿಕ್ಸ್ ಮಾಡಬೇಕಾ? ಓಕೆ. ಸೊ ಯಾವ ಕಾಂಬಿನೇಷನ್ ತೊಗೊಂಡಿದ್ದೀರಿ? ಏನು ಕಾಮರ್ಸಾ? ಕಾಮರ್ಸ್. ಹೇಗೆ ಆಗ್ತದೆ? ಒಳ್ಳೆ ಆಗ್ತದೆ. ಓಕೆ. ಸಾಲ್ಟ್. ಓಕೆ. ಎಷ್ಟು ಸಾಲ್ಟ್ ಹಾಕಬೇಕು ಇದಕ್ಕೆ? ಅಷ್ಟು? ಎಸ್. ಯಾ. ಮತ್ತು ಗಾರ್ಲಿಕ್. ಓಕೆ. ಖಾಲಿ ಗಾರ್ಲಿಕ್ ಅಲ್ಲ? ಹಾಕ್ಲಾ? ಯಾ. ಸಾಕಾ? ಎಸ್. ಮತ್ತು ದಿಲ್. ಓಕೆ. ಸಬ್ಸಿಗೆ ಸೊಪ್ಪು ಸಾಕಲ್ಲ ಅಷ್ಟು? ಎಸ್. ಓಕೆ. ಸೊ ಹೌ ಇಸ್ ಯರ್ ಕಾಲೇಜ್ ಲೈಫ್? Awesome. You bunk class and all? Yeah. It's fun. Yeah, it's always fun. Now chili powder. ನಮ್ಮ ಕಿಚನಲ್ಲಿ ನಾವು ಉಪಯೋಗಿಸೋದು ಅರುಣಾ ಮಸಾಲ, ಚಿಲ್ಲಿ ಪೌಡರ್. ಸಾಕು? ಸ್ವಲ್ಪ. ಎಸ್, ಸಾಕು. ಮತ್ತು ಗರಂ ಮಸಾಲ, ಅರುಣಾ ಮಸಾಲ ಅವರ ಗರಂ ಮಸಾಲ. ಸಾಕು? ಎಸ್. ಓಕೆ. ಮತ್ತು ಮಿಕ್ಸ್. ಯಾರು ಕಲಿಸಿದ್ರು ಈ ಅಡುಗೆ ನಿಮಗೆ? ಕಲಿಸಿದ್ದೇನು ಅದೆಲ್ಲ ಇಲ್ಲ. ಓಕೆ. ಅದು ಇಂಟ್ರೆಸ್ಟ್ ಇರ್ತದೆ. ಅದು ನಿಮ್ಮದೇ ಇನೋವೇಷನ್, ನೀವೇ ಮಾಡಿರೋದಾ? My mom is a very good cook. Okay, so she taught you. Yeah. Okay. I'm inspired by her. So you cook at home? Yeah. Always you cook or? Not always. Most of the time. Okay. ಈಗ egg ಬೇಕು. So not the full amount. Okay. ಒಂದು ಹಾಕ್ಲಾ? ಇನ್ನು ಹಾಕ್ಲಾ? ಸ್ವಲ್ಪ. ಸಾಕು? ಯಾ, ಸಾಕು. ಅದು ಯಾಕೆ ನೀವು ಎಗ್ ಹಾಕೋದು? ಇಂಗ್ರೀಡಿಯೆಂಟ್ಸ್ ಅನ್ನು ಒಟ್ಟಿಗೆ ಬೈಂಡಿಂಗ್ ಏಜೆಂಟ್. Yeah, it's a binding agent. Okay. Now meatballs. Meatballs. ಮನೇಲಿ ಯಾವ್ದು ನೀವು ಜಾಸ್ತಿ ಕುಕ್ ಮಾಡೋದು? ಮನೆಯಲ್ಲಿ ಜಾಸ್ತಿ ಇದೇ ಮಾಡ್ತೀರಾ? ಬಿಕಾಸ್ ಎಲ್ಲರಿಗೆ ಇಷ್ಟ ಇದು. ಓಕೆ. ಯಾರು ಇದ್ದೀರಿ ಮನೆಯಲ್ಲಿ? Me, my mother, okay, my younger sister, and my father. Yeah. Okay, so everybody likes this? Yeah, everybody likes this. You don't do other than this? ಏನಾದರೂ ಬೇರೆ ಮಾಡ್ತೇನೆ. ಯಾವ್ದು ಮಾಡ್ತೀರಿ?
ಸ್ವೀಟ್ಸಾ ಅಲ್ಲ ಹೀಗೆ ಸ್ವೀಟ್ಸ ಮಾಡ್ತೇನೆ. ಓಕೆ. ಸೊ ಇದು ಮಾಡಿ ಇಡಬೇಕಾ ಸ್ವಲ್ಪ ಹೊತ್ತು, ಅಲ್ಲ ಮಾಡಿದ ಕೂಡಲೇ ಫ್ರೈ ಮಾಡಿದ ಕೂಡಲೇ ಫ್ರೈ ಮಾಡ್ಬೋದು. ಯು ಕ್ಯಾನ್ ಈವನ್ ರಿಫ್ರಿಜರೇಟ್ ಇಟ್ ಇಫ್ ಯು ವಾಂಟ್. ಓಕೆ. ಸೊ ನೆಕ್ಸ್ಟ್ ಡೇಗೂ ಮಾಡ್ಬೋದು. ನೆಕ್ಸ್ಟ್ ಡೇ ಸಹ ಮಾಡ್ಬೋದು. ಓಕೆ. ಸೊ ಇವಾಗ ಆಗಿದೆ ಇದು. ಆಮೇಲೆ ಇದು ಫ್ರೈ ಮಾಡಲಿಕ್ಕೆ ಆಯಿಲ್. ಓಕೆ. ನಮ್ಮ ಕಿಚನಲ್ಲಿ ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹೇಳಿ? ಸಾಕಾ? ಎಸ್. ಸೊ ಹೇಗೆ ಅನಿಸ್ತಿದೆ ನಿಮಗೆ ಕಾಲೇಜಲ್ಲಿ, ಅಂದರೆ ಸ್ಟಡೀಸ್ ಎಲ್ಲ ಹೇಗೆ ಅನಿಸ್ತದೆ? ಬಂಕಿಂಗ್ ಅಪಾರ್ಟ್. ಬಂಕಿಂಗ್ ಆಬ್ವಿಯಸ್ಲಿ ಅಪಾರ್ಟ್. ಸ್ಟಡೀಸ್ ಎಲ್ಲ LHS ಅಲ್ಲಿ ಲಾಟ್ ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಲಾಟ್ ಆಫ್ ಆಪರ್ಚುನಿಟೀಸ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ಟಡೀಸ್ ಕೂಡ ಒಳ್ಳೆ ಉಂಟು. ಒಳ್ಳೆಯದೆಯಾ? ಟೀಚಿಂಗ್ ಆ್ಯಂಡ್ ಆಲ್ ಇಸ್ ರಿಯಲಿ ಗುಡ್. ಸೊ ನಿಮ್ಮ ಸ್ಕೂಲಿಂಗ್ ಎಲ್ಲ ನೀವೆಲ್ಲಿ ಮಾಡಿದ್ರಿ? ಸ್ಕೂಲಿಂಗ್ ಅಟ್ ಸೇಂಟ್ ಆಗ್ನೆಸ್ ಗರ್ಲ್ಸ್ ಹೈಸ್ಕೂಲ್. ಓಕೆ. ಸೊ ನಿಮ್ಮ ಮನೆಯಲ್ಲಿ ಸಿಸ್ಟರ್ ಇದ್ದಾರೆ ಹೇಳಿದ್ರಿ, ಅವಳೇನು ಮಾಡಿ? ಯಂಗರ್ ಸಿಸ್ಟರ್. ಶಿ ಸ್ಟಡೀಸ್ ಅಟ್ ಸೇಂಟ್ ಆಗ್ನೆಸ್ ಗರ್ಲ್ಸ್ ಹೈಸ್ಕೂಲ್ ಆಸ್ ವೆಲ್. ಓಕೆ. ಅವಳು 9th standard ಈಗ. 9th standard. Yeah, the oil is hot. Okay. So what are your hobbies apart from cooking? I like dancing. You go for dance class or something like that? No, not much. Okay. It's been in the family. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಡ್ಯಾನ್ಸ್. ಓಕೆ. ಮೈ ಮದರ್, ಮೈ ಗ್ರ್ಯಾಂಡ್ ಮದರ್. ಯಾವ್ದು ವೆಸ್ಟರ್ನ್? ವೆಸ್ಟರ್ನ್ ಆಲ್ಸೋ, ಈವನ್ ಈಸ್ಟರ್ನ್. ತುಂಬ ಹೊತ್ತು ಫ್ರೈ ಆಗಬೇಕಲ್ಲ ಫುಲ್? ಬೋತ್ ದ ಸೈಡ್. ಸ್ಪೂನ್ ಕೊಡಿ. ಟರ್ನ್ ಮಾಡಿ. ಸೊ ದಟ್ ಬೋತ್ ದ ಸೈಡ್ಸ್ ಈಕ್ವಲಿ ಫ್ರೈ ಆಗ್ತದೆ. ಇದು ಲಂಚಿಗೆ ಸಾಕ್ತದೆ, ಡಿನ್ನರ್ ಸಾಕ್ತದೆ, ಸ್ನ್ಯಾಕ್ಸಿಗೆ ಸಾಕ್ತದೆ. ಓನ್ಲಿ ಮೀಟ್ ಬಾಲ್ಸ್ ವಿದೌಟ್ ದ ಗ್ರೇವಿ. ಸೊ ಇದು ಗ್ರೇವಿ ಮಾಡೋಕ್ಕಿದೆಯಾ ವಾಪಸ್? ಗ್ರೇವಿ ಮಾಡೋಕ್ಕಿದೆ. ಬ್ರೌನ್ ಆಗಬೇಕಲ್ಲ? ಬ್ರೌನ್. ಇದು ಟಿಶ್ಯೂ ಪೇಪರ್ ಮೇಲೆ ಇಡಬೇಕು. ಓಕೆ. ಸೊ ದಟ್ ದಿ ಆಯಿಲ್ ಗೆಟ್ಸ್ ಡ್ರೈನ್ಡ್ ಔಟ್. ಸೊ ಇದು ಆಫ್ ಮಾಡಲಾ? ನಮ್ಮ ಮೀಟ್ ಬಾಲ್ಸ್ ರೆಡಿ ಇದೆ. ಓಕೆ. ನಾವು ವಿಲ್ ಗೆಟ್ ಆನ್ ಟು ದ ಗ್ರೇವಿ. ಇವಾಗ ಗ್ರೇವಿ ಮಾಡೋಕ್ಕಲ್ಲ? ಅದರಲ್ಲಿ ಸ್ವಲ್ಪ ಆಯಿಲ್. ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಎಸ್. ಇದರಲ್ಲಿ ಫಸ್ಟ್ ಹಾಕೋದು ಗಾರ್ಲಿಕ್. ಸೊ ನೀವು ಕಾಲೇಜಿಗೆ ತೊಗೊಂಡು ಹೋಗ್ತೀರಾ ಮಾಡಿ? ನೀವು ಕುಕ್ ಮಾಡಿದಾನಲ್ಲ, ಫ್ರೆಂಡ್ಸ್ ಎಲ್ಲ ತಿಂತಾರೆ? ಏನು ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ? ದೇ ಲೈಕ್ ಇಟ್ ಅ ಲಾಟ್. ಓಕೆ. ಮತ್ತು ನಿಮ್ಮ ಹತ್ರ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೇಳೋದಿಲ್ಲ, ಹೇಗೆ ಮಾಡೋದು ಪ್ರೊಸೀಜರ್ ಎಲ್ಲ ಕೇಳ್ತಾರೆ? ಅವ್ರು ಮಾಡೋಕ್ಕೆ ಕೇಳ್ತಾರಾ? ಐ ಯೂಸ್ ಆಲ್ ಈಸಿ ಇಂಗ್ರೀಡಿಯೆಂಟ್ಸ್. ಶಾಪೆಲ್ಲ ಸಿಗ್ತದೆ ರೆಡಿಮೇಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ. ಓಕೆ. ಅದೇ ಯೂಸ್ ಮಾಡೋದು. ಇದಾದ ಮೇಲೆ ಓಕೆ ವಿ ಹ್ಯಾವ್ ಇದು ರೆಡಿಮೇಡ್ ಪೇಸ್ಟ್ ಸಿಗ್ತದೆ. ಏನಿದು? ಇಟ್ಸ್ ಪಾಸ್ತಾ ಪೇಸ್ಟ್. ಓಕೆ. ಸಿಗುತ್ತೆ ಅಲ್ಲ? ಸಿಗುತ್ತೆ, ಹೌದು, ಶಾಪಲ್ಲಿ. ಸೊ ವಿ ಆ್ಯಡ್ ದಿಸ್ 2 spoons of pasta paste.
It depends on the amount of meatballs. ಇದಕ್ಕೆ ಸ್ವಲ್ಪ ವಾಟರ್ ಹಾಕಲಾ? Just salt ಹಾಕಿ. ಸಾಕಾ? A little more. Yes. ಇದು ಸಾಸ್ ಥರನಾ ಅಲ್ಲ ಇದನ್ನು ಅದಕ್ಕೆ ಹಾಕತ್ತಿದ್ಯಾ? ಇದಕ್ಕೆ ಹಾಕ್ಲಿಕ್ಕೆ ಓಕೆ. You can use this also as a sauce. Sauce ಆಗಿ ಸಾಕ್ತದೆ. ಮತ್ತೆ ಸ್ವಲ್ಪ ಸಾಲ್ಟ್ just for taste. ಓಕೆ. ಸಾಲ್ಟ್ ಹಾಕಿದ್ಮೇಲೆ ಇದು meatballs. ಇಷ್ಟೇನಾ ಇದು? Okay. ಸಿಂಪಲ್. Very simple. That's it. ಆಫ್. And off. ಆಯಿತಾ? Yes. ಇವಾಗ ಸರ್ವ್ ಮಾಡೋದಾ? ಸರ್ವ್ ಮಾಡೋದು. Yes. ಓಕೆ. ಇದಾದಮೇಲೆ ಗಾರ್ನಿಷ್ ಕೊತ್ತಂಬರಿ ಸೊಪ್ಪು. That's just for garnishing ಅಲ್ಲ? And dill. Okay, meatballs. Thank you so much, Almirah. You're welcome. ವೀಕ್ಷಕರೇ ನೋಡಿದ್ರಲ್ಲ, ಆಲ್ಮೀರಾ ಅವ್ರು ಬಂದರು ಮೀಟ್ ಬಾಲ್ಸ್ ಹೇಗೆ ಮಾಡೋದು ಅಂತ ಹೇಳಿಕೊಟ್ರು. ತುಂಬ ಈಸಿ, ತುಂಬ ಡಿಲೀಷಿಯಸ್ ಆಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ ಅನಿಸುತ್ತೆ. ಆದರೆ ಇದನ್ನು ತಿನ್ನುವ ಮುಂಚೆ ನೀವು ಇದನ್ನು ಮಾಡೋ ವಿಧಾನವನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ. ಚಿಕನ್ ಮೀಟ್ ಬಾಲ್ಸ್ ತಯಾರಿಸುವ ವಿಧಾನ. ಮೊದಲಿಗೆ ಚಿಕನ್ ಕೀಮಾ, ಈರುಳ್ಳಿ, ಕ್ಯಾರೆಟ್ ತುರಿ, ಉಪ್ಪು, ಬೆಳ್ಳುಳ್ಳಿ, ಸಬ್ಬಸಿಗೆ ಸೊಪ್ಪು, ಅರುಣಾ ಮೆಣಸಿನ ಪುಡಿ, ಅರುಣಾ ಗರಂ ಮಸಾಲ ಪುಡಿ, ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ತದನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಬೆಳ್ಳುಳ್ಳಿ ಹಾಕಿ ಹುರಿದು ಪಾಸ್ತಾ ಪೇಸ್ಟ್ ಹಾಗೂ ನೀರು, ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ನಂತರ ತಯಾರಿಸಿದ ಚಿಕನ್ ಬೋಂಡಾವನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡರೆ ರುಚಿಕರ ಚಿಕನ್ ಮೀಟ್ ಬಾಲ್ಸ್ ರೆಡಿ ಟು ಸರ್ವ್. ವೀಕ್ಷಕರೇ, ಆಲ್ಮೀರಾ ಅವ್ರು ಬಂದು ಮೀಟ್ ಬಾಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತು. ತುಂಬ ಸಿಂಪಲ್ ಮೆಥಡ್, ತುಂಬ ಈಸಿ. ಇನ್ನೊಂದು ಯಾವ ಹೊಸ ಡಿಶ್ ಹೇಳ್ಕೊಡ್ತಾರೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಆವಾಗ ಮೀಟ್ ಬಾಲ್ಸ್ ಹೇಳಿ ಮಾಡಿಕೊಟ್ರಲ್ಲ, ಸೊ ಇವಾಗ ಯಾವ್ದು ಮಾಡ್ತೀರಿ? ಈಗ ಚಾಕ್ಲೇಟ್ ಬಾಲ್ಸ್. ಆಲ್ಮೋಸ್ಟ್ ಡನ್. ಸ್ವಲ್ಪ ಇದೆ. ಓಕೆ. ಮಾಡಿ ರೆಫ್ರಿಜಿರೇಟ್ ಮಾಡಬೇಕು. ಓಕೆ. ಇಫ್ ಯು ಲೈಕ್ ಇಟ್ ಲೈಕ್ ದಿಸ್ ತಿನ್ಬೋದು. ಚಿಕನ್ ಮೀಟ್ ಬಾಲ್ಸ್ ಅಲ್ಲ? ಎಸ್, ಚಿಕನ್ ಮೀಟ್ ಬಾಲ್ಸ್. ಓಕೆ. ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ಮೀರಾ ಅವರು ಆಗ ಮೀಟ್ ಬಾಲ್ಸ್ ಮಾಡಿಕೊಟ್ರು. ಇವಾಗ ಯಾವ ಹೊಸ ಖಾದ್ಯವನ್ನು ಹೇಳ್ಕೊಡ್ತಾರೆ ಹೇಳಿ ಅವರನ್ನು ಕೇಳೋಣ. ಯಾವ್ದು ನಮಗೆ ತಿಳಿಸ್ತಾರೆ ಹೇಳಿ ಕೇಳೋಣ. ಸೊ ಆಲ್ಮೀರಾ, ಆವಾಗ ಮೀಟ್ ಬಾಲ್ಸ್ ಹೇಳಿ ಮಾಡಿಕೊಟ್ರಲ್ಲ, ಸೊ ಇವಾಗ ಯಾವ್ದು ಮಾಡ್ತೀರಿ? ಈಗ ಚಾಕ್ಲೇಟ್ ಬಾಲ್ಸ್. ಚಾಕ್ಲೇಟ್ ಬಾಲ್ಸ್. ಓಕೆ. ಸೊ ಚಾಕ್ಲೇಟ್ ಬಾಲ್ಸ್ ಸ್ಟಾರ್ಟ್ ಮಾಡುವಾ? ಓಕೆ. ಏನು ಬೇಕು ಮೊದಲಿಗೆ? ಮೊದಲಿಗೆ ನಾವು ಡಬಲ್ ಬಾಯ್ಲರ್. ಓಕೆ. ಅದಕ್ಕೆ ನೀರು ಹಾಕಬೇಕಲ್ಲ? ಎಷ್ಟು ಹೇಳಿ? ಎಸ್, ಸಾಕಾ? ಓಕೆ. ಇದು ನೀರು ಇಟ್ ನೀಡ್ಸ್ ಟು ಬಾಯ್ಲ್. ಓಕೆ. ಯಾ, ಕುದಿ ಬರಬೇಕಲ್ಲ? ಹೌದು. ಇಟ್ ನೀಡ್ಸ್ ಟು ಕಮ್ ಅಪ್ ಟು ಬಾಯ್ಲ್. ಓಕೆ. ಯು ಶುಡ್ ವೇಟ್ ಫಾರ್ ಇಟ್ ಟು ಬಾಯ್ಲ್. ಮತ್ತು ನಮ್ಮ ಬೌಲನ್ನು ಅದರಲ್ಲಿ ಇಟ್ಟು ಚಾಕ್ಲೇಟ್ ಮೆಲ್ಟ್ ಮಾಡೋದು. ಓಕೆ. ಚಾಕ್ಲೇಟ್ ಎಲ್ಲ ಇದಕ್ಕೆ ಹಾಕಿ ಮತ್ತೆ ಮೆಲ್ಟ್ ಮಾಡಿ. ಓಕೆ. ಚಾಕ್ಲೇಟ್ ಸ್ಟ್ರೇಟ್ ಪ್ಯಾನಿಗೆ ಹಾಕಿದರೆ ಬರ್ನ್ ಆಗ್ತದೆ.
and you won't get the texture of Okay. the chocolate. ಸೊ ಡಬಲ್ ಬಾಯ್ಲ್. Yeah. ಸೊ ನೀವು ಫಸ್ಟ್ ಟೈಮ್ ಇದು ಮಾಡಿದಾಗ ಹೇಗಿತ್ತು? ಅಂದರೆ ಕರೆಕ್ಟ್ ಆಗಿತ್ತಾ ಅಲ್ಲ ಸೀದೋಗಿತ್ತಾ, ಹೇಗಿತ್ತು? Fully correct ಬರಲಿಲ್ಲ. ಹಾಂ. ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಇತ್ತು. ಓಕೆ. ದ ಚಾಕ್ಲೇಟ್ ವಾಸ್ ವೆರಿ ಮೆಲ್ಟಿ. ಸೊ ತಿನ್ನೋಕ್ಕಾಗ್ತಿತ್ತು? ತಿನ್ನಕ್ಕಾಗ್ತದೆ. ಮತ್ತು ಸೆಕೆಂಡ್ ಥರ್ಡ್ ಅಟೆಂಪ್ಟಲ್ಲಿ ಐ ನೇಲ್ಡ್ ಇಟ್. ಸೊ ಪರ್ಫೆಕ್ಟ್ ಆಗಿ Yeah. ಈಗ ನೋಡಿದರೆ ಸಣ್ಣ ಸಣ್ಣ ಬಬಲ್ಸ್ ಬರ್ತಾ ಇದೆ. ಓಕೆ. ಸೊ ಅಷ್ಟು ಮಾತ್ರ, Yeah. ಬಾಯ್ಲ್ ಆಗಬಾರ್ದು ಅಲ್ಲ? ಬಾಯ್ಲ್ ಆಗಬೇಕು. ಓಕೆ. ಆವಾಗ ನಾವು ನಮ್ಮ ಬೌಲನ್ನು ಇಡಿ ಹಾಂ. ಚಾಕ್ಲೇಟ್ಸ್. ಚಾಕ್ಲೇಟ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ. ಓಕೆ. ಸೊ ಯಾವ ಚಾಕ್ಲೇಟ್ಸ್ ಹಾಕಬೇಕು? ಐ ಮೀನ್ ಯಾವ್ದು ಹಾಕ್ಬೋದು? ಯಾ ಯು ಕ್ಯಾಡ್ಬರೀಸ್ ಯಾವ್ದು ಸಹ? ಹೌದು, ವೈಟ್ ಚಾಕ್ಲೇಟ್ ಬೇಕಾದರೆ ಹಾಕ್ಬೋದು, ಡಾರ್ಕ್ Okay. ಚಾಕ್ಲೇಟ್ ಯೂಸ್ ಮಾಡ್ಬೋದು. ರೈಟ್ ನಾವು ಯೂಸ್ ಮಾಡೋದು ಮಿಲ್ಕ್ ಚಾಕ್ಲೇಟ್. ಮಿಲ್ಕ್ ಚಾಕ್ಲೇಟ್. ಓಕೆ. ಸಿಲ್ಕ್, ಹಾಂ. ಕ್ಯಾಡ್ಬರಿ Cadbury ಸಿಲ್ಕ್, silk. ಯಾ ಯಾವುದು ಸಾಕ್ತಿದೆ ಓಕೆ. ನಿಮಗೆ ಎಷ್ಟಿರುತ್ತೆ ಚಾಕ್ಲೇಟ್? ಸೊ ಯಾ ಸ್ಪೂನ್. ಓಕೆ. ಆಸ್ ಯು ಕ್ಯಾನ್ ಸಿ ಅದು ಮೆಲ್ಟ್ ಆಗ್ತಿದೆ. ಓಕೆ. ಸೊ ಫುಲ್ ಮೆಲ್ಟ್ ಆಗಬೇಕಲ್ಲ? ಫುಲ್ ಮೆಲ್ಟ್. ಮೆಲ್ಟ್ ಆಗಬೇಕು. ಇದು ಕಂಟೈನರ್ ಆ್ಯಕ್ಚುಲಿ ಯು ಕ್ಯಾನ್ ಯೂಸ್ ಕಂಟೈನರ್ ವಿತ್ ಸ್ಮಾಲರ್ ಮೌತ್. ಅದರ ಓಪನಿಂಗ್ ಸಣ್ಣದಿರ್ಬೋದು. ಓಕೆ. ಮತ್ತೆ ಬೋಲ್ ಅದು ಸ್ಟೀಮ್ ಸಾಕು. ಖಾಲಿ ಸ್ಟೀಮ್, ಸ್ಟೀಮಿಂದ ಅದು ಮೆಲ್ಟ್ ಆಗಬೇಕು. ಸ್ಟೀಮಿಂದ ಮೆಲ್ಟ್ ಆಗ್ತದೆ. ಡೈರೆಕ್ಟ್ ಇದಕ್ಕೆ ಇಡಬಾರ್ದು ಹೇಳಿದ್ರೆ. ಓಕೆ. ಡೈರೆಕ್ಟ್ ಸೈಡ್ ಬಿಡ್ಬೋದು, ಆದರೆ ಅದು ಸಹ ಬೆಟರ್. ಯಾ ದಟ್ ಇಸ್ ಬೆಟರ್. ಓಕೆ. ನಿಮ್ಮ ಪೇರೆಂಟ್ಸಿಗೆ ನೀವು ಮಾಡೋದು ಯಾವುದು ಇಷ್ಟ? ಅಂದರೆ ಸ್ವೀಟ್ಸಲ್ಲಿ ಇವಾಗ ಸ್ವೀಟ್ ಸೈಡ್ ಇಸ್ ನಾನು ಸ್ವೀಟ್ ತುಂಬ ಮಾಡೋದಿಲ್ಲ, ಮೋಸ್ಟ್ಲಿ ಇದೆ. ಓಕೆ. ಸೊ ಮೈ ಮಾಮ್ ಆ್ಯಂಡ್ ಮೈ ಸಿಸ್ಟರ್ ಲೈಕ್ ಇಟ್. ನಿಮ್ಮ ಡ್ಯಾಡಿಗೆ ಯಾವುದು ಇಷ್ಟ? ನಮ್ಮ ಡ್ಯಾಡಿಗೆ ಸ್ವೀಟ್ಸ್ ಅಷ್ಟು ಇಷ್ಟ ಇಷ್ಟ ಇಲ್ಲ. ಇಲ್ಲ. ಬಟ್ ವೆನ್ ಐ ಮೇಕ್ ಅವ್ರು ಟೇಸ್ಟ್ ಮಾಡ್ತಾರೆ ಸ್ವಲ್ಪ. ಸೊ ಇವಾಗ ಮೆಲ್ಟ್ ಆಯಿತು ಅನ್ಸುತ್ತೆ. ಆಲ್ಮೋಸ್ಟ್ ಡನ್. ಸ್ವಲ್ಪ ಇದೆ. ಓಕೆ. ಸೊ ಅಂಟಿಲ್ ಇಟ್ ಮೆಲ್ಟ್ಸ್ ಪ್ರಾಪರ್ಲಿ ಇದು ಸ್ಟರ್ ಮಾಡಿಡ್ಬಾರ್ದು. ಕೀಪ್ ಸ್ಟರಿಂಗ್. ಖಾಲಿ ಮೆಲ್ಟ್ ಆಗುವವರೆಗೆ ಮಾತ್ರ ಇದು ಮಾಡ್ತಾ ಹೌದು. ಇರಬೇಕಾ? ಓಕೆ. ಒನ್ಸ್ ಇಟ್ಸ್ ಮೆಲ್ಟೆಡ್ ಡನ್. ಸೊ ಈಗ ನೋಡಿದರೆ ನನ್ನ ಚಾಕ್ಲೇಟ್ ಮೆಲ್ಟ್ ಆಗಿದೆ. ಹಾಂ. ಆ್ಯಂಡ್ ಇಟ್ಸ್ ಕಮ್ ಅಪ್ ಟು ದ ರೈಟ್ ಕನ್ಸಿಸ್ಟೆನ್ಸಿ. ಓಕೆ. ಎಷ್ಟು ಇರಬೇಕು? Yes. ಆಫ್ ಮಾಡೋದು? ಆಫ್ ಮಾಡಿ. ಚಾಕ್ಲೇಟ್ ಈಗ ಬಿಸಿ ಇರ್ತದೆ. ಸೊ ವಿಲ್ ಕೀಪ್ ಸ್ಟರಿಂಗ್. ಅದು ಕೂಲ್ ಡೌನ್ ಆಗಬೇಕು. ಓಕೆ. ಸ್ಟರ್ ಮಾಡ್ತಾ ಇರಬೇಕು Yeah. ಅಷ್ಟರವರೆಗೆ. ನೆಕ್ಸ್ಟ್ ವಾಟ್ ವಿ ಆ್ಯಡ್ ಇಸ್ ಆರ್ ವೆನಿಲಾ ಎಕ್ಸ್ಟ್ರಾಕ್ಟ್. ಇದು ಸಹ ಶಾಪಲ್ಲಿ ಸಿಗ್ತದೆ. ಸಿಗ್ತದೆ ಅಲ್ಲ? ಯಾ ಇಟ್ಸ್ ಅ ವೆನಿಲಾ ಸಿರಪ್. ಅದು ವೆನಿಲಾ ಟೇಸ್ಟಿಗೆ ಮತ್ತು ಸ್ಮೆಲ್ಲಿಗೆ ಓಕೆ. ಯಾವ ಫ್ಲೇವರ್ ಬೇಕಾದರೂ ಯೂಸ್ ಮಾಡ್ಬೋದು, ಹಾಂ. ನಾಟ್ ಜಸ್ಟ್ ವೆನಿಲಾ. ಓಕೆ. ಸೊ ನೀವು ಯಾ ಐ ಲೈಕ್ ವೆನಿಲಾ. ಸೊ ಓಕೆ. ಸೊ ಎಷ್ಟು ಹಾಕ್ತೀರಿ ಇದಕ್ಕೆ? ಇದಕ್ಕೆ ಇಷ್ಟು ಹಾಕಬೇಕು ಅಷ್ಟು ಹಾಕಬೇಕು? ಚಾಕ್ಲೇಟ್ ಕ್ವಾಂಟಿಟಿ ನೋಡಿ ಹಾಕಬೇಕು. ಓಕೆ. ಸೊ ಜಾಸ್ತಿ ಇದೆ ಜಾಸ್ತಿ. ಜಾಸ್ತಿ. ಇವಾಗ ಎಷ್ಟು ಹಾಕ್ತಿದ್ದೀರಿ? ಒಂದು 3/4 ಸ್ಪೂನ್? ಯಾ 3/4 ಸ್ಪೂನ್ ಇದು ಹಾಕಿ. ಅದು ಯಾಕೆ ಹಾಕೋದು? ವೆನಿಲಾ ಯಾಕೆ ಹಾಕ್ತೀರಿ? ವೆನಿಲಾ ಫಸ್ಟ್ ಆಫ್ ಆಲ್ ಅದು ಕನ್ಸಿಸ್ಟೆನ್ಸಿ ಬರಲಿಕ್ಕೆ ನೋಡಿ. ಒನ್ಸ್ ಯು ಪುಟ್ ದ ವೆನಿಲಾ ದ ಚಾಕ್ಲೇಟ್ ಗೆಟ್ಸ್ ಸ್ವಲ್ಪ ಗಟ್ಟಿ ಆಯ್ತಲ್ಲ? ಗಟ್ಟಿ ಆಗ್ತದೆ. ಓಕೆ. ಓಕೆ. ಸೊ ಯು ನೀಡ್ ಟು ಕೀಪ್ ಸ್ಟರಿಂಗ್. ಸೊ ಜಾಸ್ತಿ ವೆನಿಲಾ ಹಾಕಿದಷ್ಟು ಜಾಸ್ತಿ ಗಟ್ಟಿ ಆಗ್ತದೆ? ಹೌದು, ಜಾಸ್ತಿ ಹಾಕಬಾರ್ದು, ಅದರ್ವೈಸ್ ಚಾಕ್ಲೇಟ್ ಸ್ಟೋನ್ okay. ಆಗಿ ಆಗ್ತದೆ. ಬಾಲ್ಸ್ ಸರಿ ಬರೋದಿಲ್ಲ. ಹೌದು. ಸೊ ಆಸ್ ಯು ಕ್ಯಾನ್ ಸಿ ಚಾಕ್ಲೇಟ್ ಈಗ ಒಂದು ಮುಷಿ ಕನ್ಸಿಸ್ಟೆನ್ಸಿಗೆ ಬರ್ತಿದೆ. ಓಕೆ. ಸೊ ಒನ್ಸ್ ಇದಾದಮೇಲೆ ಮೀಟ್ ಬಾಲ್ಸ್ ಹೇಗೆ ಮಾಡಿದ್ದು ಸೇಮ್ ವೇ ಬಾಲ್ಸ್ ನಾವು ಮಾಡೋದಾ? ಚಾಕ್ಲೇಟ್ ಬಾಲ್ಸ್ ಮಾಡೋದು. ಓಕೆ. ಈಗ ನಾವು ನೋಡ್ಬೋದು ಚಾಕ್ಲೇಟ್ ಸರಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಓಕೆ. ಸೊ ಏನು ಮಾಡೋದಂತೆ, ಟೇಕ್ ಲಿಟಲ್ ಬಿಟ್ ಆಫ್ ದ್ಯಾಟ್. ಕೈಯಲ್ಲಿ ಬಾಲ್ಸ್ ಮಾಡಿದ್ರೆ ಆಯ್ತಲ್ಲ?
ಸೈಜ್ ಡಿಫರ್ ಆಗ್ತದೆ. ನಿಮಗೆ ಬೇಕಾದರೆ ಸಣ್ಣದು ಬೇಕಾದರೆ ಸಣ್ಣ ಬೇಕಾದರೆ ದೊಡ್ಡದು ಬೇಕಾದರೆ ದೊಡ್ಡ ಮಾಡ್ಬೋದು. ಅದನ್ನು ಮಾಡಿ ಫ್ರಿಜ್ಜಲ್ಲಿ ಇಡಬೇಕಾ? ಮಾಡಿ ರೆಫ್ರಿಜಿರೇಟ್ ಮಾಡಬೇಕು. ಓಕೆ. ಇಫ್ ಯು ಲೈಕ್ ಇಟ್ ಲೈಕ್ ದಿಸ್ ತಿನ್ಬೋದು. ಬಟ್ ರೆಫ್ರಿಜಿರೇಟ್ ಮಾಡಿದ್ರೆ ಇಟ್ ಹೋಲ್ಡ್ಸ್ ದ ಶೇಪ್. ಇದಾದ್ಮೇಲೆ ದ ಗಾರ್ನಿಷ್. ಸೊ ಗಾರ್ನಿಷಿಗೆ ನಿಮಗೆ ಬೇಕಾದರೆ ಯು ಕ್ಯಾನ್ ಯೂಸ್ ಎನಿಥಿಂಗ್ ಯು ಲೈಕ್. ಫ್ರೂಟ್ಸ್, ನಟ್ಸ್. ನಾವು ಹಾಕೋದು ಈಗ ಚಾಕ್ಲೇಟ್ ಸಾಸ್ ಮತ್ತು ಕ್ರೀಮ್. ಓಕೆ. ಸೊ ಇದು ಸಿಗುತ್ತೆ ಅಲ್ಲ ಹೊರಗಡೆ? ಹೌದು, ಹೊರಗಡೆ ಸಿಗುತ್ತೆ. ಇವಾಗ ಚಾಕ್ಲೇಟ್ ಬಾಲ್ಸ್ ಡಿಪ್ ಮಾಡಿ ತಿನ್ನಬೇಕಾ? ಡಿಪ್ ಮಾಡಿ ತಿನ್ಬೋದು, ಹೀಗೆ ತಿನ್ಬೋದು, ಹಾಗೆ ತಿನ್ಬೋದು. ಎಸ್, ದಿಸ್ ಇಸ್ ಜಸ್ಟ್ ಗಾರ್ನಿಷ್. ಓಕೆ. ಸೊ ಡಿಪ್ ಮಾಡಿ ತಿಂದರೂ ಚೆಂದ ಇರುತ್ತೆ, ಅಂದರೆ ಟೇಸ್ಟ್ ಒಳ್ಳೆದಿರ್ತದೆ. ಚಾಕ್ಲೇಟ್ ಬಾಲ್ಸ್. ಥ್ಯಾಂಕ್ ಯು ಸೋ ಮಚ್ ಆಲ್ಮಿರಾ. ಯು ವೆಲ್ಕಮ್. ನೋಡಿರಲ್ಲ ವೀಕ್ಷಕರೇ, ಆಲ್ಮಿರಾ ಅವರು ಚಾಕ್ಲೇಟ್ ಬಾಲ್ಸ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು. ತುಂಬ ಈಸಿ, ತುಂಬ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ. ಚಾಕ್ಲೇಟ್ ಬಾಲ್ಸ್ ತಯಾರಿಸುವ ವಿಧಾನ. ಮೊದಲಿಗೆ ಚಾಕ್ಲೇಟನ್ನು ಡಬಲ್ ಬಾಯ್ಲಿಂಗ್ ಮಾಡಿ ಕರಗಿಸಿಕೊಳ್ಳಿ. ನಂತರ ವೆನಿಲಾ ಸಾಸ್ ಹಾಕಿ ಗಟ್ಟಿಯಾಗುವವರೆಗೂ ತಿರುವಿರಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿ ಕ್ರೀಮ್ ಹಾಗೂ ಚಾಕ್ಲೇಟ್ ಸಾಸ್ನೊಂದಿಗೆ ಸರ್ವ್ ಮಾಡಿದರೆ ಬಾಯಲ್ಲಿ ನೀರೂರಿಸುವ ಚಾಕ್ಲೇಟ್ ಬಾಲ್ಸ್ ರೆಡಿ. ಸೊ ಟೇಸ್ಟ್ ಮಾಡುವ. ಓಕೆ. ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ ಅನಿಸುತ್ತೆ. ಚಿಕನ್ ಮೀಟ್ ಬಾಲ್ಸ್ ಅಲ್ಲ? ಎಸ್, ಚಿಕನ್ ಮೀಟ್ ಬಾಲ್ಸ್. ಓಕೆ. ಸೊ ಟೇಸ್ಟ್ ಮಾಡಿ. ಲವ್ಲಿ ಆಗಿದೆ, ತುಂಬ ಒಳ್ಳೆಯಇದೆ. ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್. ಓಕೆ. ಚಾಕ್ಲೇಟ್ ಬಾಲ್ಸ್ ತೊಗೊಳ್ಳಿ. ಇವಾಗ ಒಂದು ಸ್ವಲ್ಪ ಗಟ್ಟಿ ಆಯ್ತು ಇರಬೇಕಲ್ಲ, ನೋಡಿ ಗಟ್ಟಿ ಆಯಿತು. ನೈಸ್, ತುಂಬ ಒಳ್ಳೆಯದೆ, ಪರ್ಫೆಕ್ಟ್ ಆಗಿದೆ. ಇವಾಗ ಫ್ರಿಜ್ಜಲ್ಲಿ ಇಡಬೇಕು ಅಂತ ಅನಿಸೋದಿಲ್ಲ, ಬೇಕಾದರೆ ಇಡ್ಬೋದಲ್ಲ? ಓಕೆ. ಸೊ ನಮ್ಮ ಕಿಚನ್ ಬಂದಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಕಿಚನ್ ಬಂದು 2 ಡಿಲಿಷಿಯಸ್ ಆದ ಡಿಶಸ್ ಮಾಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೂ ಅರುಣಾ ಮಸಾಲ ಅವರಿಂದ ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ಲ, ಆಲ್ಮಿರಾ ಅವ್ರು ಬಂದು 2 ಡಿಲಿಷಿಯಸ್ ಆದ ಡಿಶಸ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು. ತುಂಬ ಈಸಿ, ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಂತಿಲ್ಲ, ಬೇಗನೆ ಮಾಡ್ಬೋದು. ಇವತ್ತಿನ ಈ ಸಂಚಿಕೆ ಮುಗಿಸುವಂಥ ಸಮಯ ಆಗಿದೆ. ನಾನು ಭೇಟಿ ಆಗ್ತೀನಿ ನಿಮ್ಮನ್ನು ಇನ್ನೊಂದು ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲಿಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.